ಕೇರಳದಲ್ಲಿ ನಡೆಯುವ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ 10ಕ್ಕೂ ಮಿಕ್ಕಿದ ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅಭೂತಪೂರ್ವ ಸಾಧನೆ ಮಾಡಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪುತ್ತೂರಿನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಕಳೆದ ಲೋಕಸಭಾ ಹಾಗೂ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೇರಳ ಚುನಾವಣಾ ಉಸ್ತುವಾರಿಯಾಗಿ ಕೇರಳವನ್ನು ಅತ್ಯಂತ ಸನಿಹದಿಂದ ಗಮನಿಸಿದ್ದು, ಈ ಬಾರಿ ಚುನಾವಣೆ ಕಳೆದ ಎಲ್ಲಾ ಚುನಾವಣೆಗಳಿಗಿಂತ ಭಿನ್ನವಾಗಲಿದೆ. ಈ ಬಾರಿ ಕೇರಳದ ಯುವಜನತೆ ಹಾಗೂ ಮಹಿಳೆಯರು ಬಿಜೆಪಿ ಪಕ್ಷದ ಪರವಾಗಿ ಒಲವು ತೋರಿಸುತ್ತಿದ್ದಾರೆ ಎಂದರು. ಚಿನ್ನ ಕಳ್ಳ ಸಾಗಾಟದಲ್ಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಆರೋಪಿಗಳ ಜೊತೆ ಶಾಮೀಲಾಗಿರುವ ವಿಚಾರವು ಬೆಳಕಿಗೆ ಬಂದಿದೆ. ಅಲ್ಲದೆ ಹಿಂದೂಗಳ ಪವಿತ್ರ ಪುಣ್ಯಕ್ಷೇತ್ರ ಶಬರಿಮಲೆಯಲ್ಲಿ ಹಿಂದೂಗಳ ಮೇಲೆ ಎಲ್ಡಿಎಫ್ ಸರ್ಕಾರ ನಡೆಸಿದ ದೌರ್ಜನ್ಯದಿಂದಲೂ ಹಿಂದೂಗಳು ಈ ಬಾರಿ ಎಲ್ಡಿಎಫ್ ತ್ಯಜಿಸಿ ಬಿಜೆಪಿ ಪರ ಒಲವು ಹೊಂದಿದ್ದಾರೆ ಎಂದರು. ಅದೇ ಕಾರಣವನ್ನು ನಮ್ಮ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ನನ್ನ ಮೇಲೆ ವಿರೋಧ ಮಾಡಿದೆ. ಆದರೆ ಈ ಆಕ್ಟ್ ಇಂದ ಇವತ್ತು ಎಪಿಎಂಸಿಗೆ ಅನ್ಯಾಯಗಳಾಗಲಿಲ್ಲ. 2014ರಲ್ಲಿ 2016ರಲ್ಲಿ ಚುನಾವಣೆ ನಡೆದಾಗ ಸಹ ಪ್ರಭಾರಿಯಾಗಿದೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಸಹ ಪ್ರಭಾರಿಯಾಗಿದೆ. ಯಾಕೆಂದರೆ ಉಲ್ಲೇಖ ಮಾಡಿದ ಕೇಳಿದ್ರೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಇರುವ ಅಜಗಜಾಂತರ ವ್ಯತ್ಯಾಸ. ಅವತ್ತು ಭಾರತೀಯ ಜನತಾ ಪಾರ್ಟಿಯ ಕ್ಷೇತ್ರಗಳು ಅಂತ 2-3 ಕ್ಷೇತ್ರಗಳು, ಒಟ್ಟು ಒಂದು 5-6 ಕ್ಷೇತ್ರಗಳಲ್ಲಿ ನಾವು ಮುನ್ನಡೆಯನ್ನು ಸಾಧಿಸಬಹುದು ಅಂತ ಲೆಕ್ಕ ಹಾಕಿದ್ವಿ. ಅದರಲ್ಲಿ ಭ್ರಷ್ಟಾಚಾರ UDF ಸರ್ಕಾರ ಇತ್ತು, ಮುಮ್ಮನಚಾಂಡಿ, ಆಗ ನಿಮ್ಗೆ ಗೊತ್ತಿದೆ ಸೋಲಾರ್ ಹಗರಣ, ಇದನ್ನು ನಿರ್ವಹಣೆ ಮಾಡುವುದರಲ್ಲಿ LDF ಯಶಸ್ವಿ ಆಯಿತು. LDF ಮತವನ್ನು ಪಡೆಯಿತು. ಆ ಸಂದರ್ಭದಲ್ಲಿದ್ದ ಜನ ಬೆಂಬಲಕ್ಕೂ ಇವತ್ತಿಗೂ ಬಹಳಷ್ಟು ವ್ಯತ್ಯಾಸಗಳನ್ನು ಕಾಣ್ತೀವಿ. ಇವತ್ತು ಯುವ ಸಮುದಾಯ, ಮಹಿಳೆಯರು ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಅಲೆ ಕಾಣ್ತಾರೆ. ಈ ವರ್ಷ ನಮಗೆ 6ರಿಂದ 7 ಸ್ಥಾನಗಳು ಭೂತಪೂರ್ವಕರ್ತಕ್ಕಂಥ ಮುನ್ನಡೆಯನ್ನು ಸಾಧಿಸ್ತವೆ. ಒಂದು 10 ಕ್ಷೇತ್ರಕ್ಕಿಂತ ಹೆಚ್ಚು ಗೆಲುವನ್ನು ಸಾಧಿಸ್ತದೆ ಭಾರತೀಯ ಜನತಾ ಪಾರ್ಟಿ. ಶಬರಿಮಲೆ ಅಯ್ಯಪ್ಪನ ವಿಚಾರಧಾರೆ, LDF ಸರ್ಕಾರದ ಆಡಳಿತದಲ್ಲಿ ಹಿಂದೂಗಳ ಭಾವನೆಗಳನ್ನು ಧಕ್ಕೆ ತಂದಿರುವುದಕ್ಕೆ ಇವತ್ತು ಅಲ್ಲಿಯ ಜನ ಆಕ್ರೋಶ ಆಗಿದ್ದಾರೆ.